ಅನ್ನಭಾಗ್ಯದ ಅಕ್ಕಿಯನ್ನು ಅಕ್ರಮವಾಗಿ ನಗರದ ಗೋದಾಮೊಂದರಲ್ಲಿ ದಾಸ್ತಾನು ಇರಿಸಿದ ಆರೋಪದ ಹಿನ್ನೆಲೆಯಲ್ಲಿ ಸಹಾಯಕ ಆಯುಕ್ತರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಮಂಗಳವಾರ ದಾಳಿ ನಡೆಸಿದ್ದಾರೆ. ಹಾವೇರಿ ಸೇರಿ ಹಲವು ಭಾಗಗಳಿಂದ ಅನ್ನಭಾಗ್ಯದ ಅಕ್ಕಿ ಮಂಗಳೂರಿಗೆ ಸಾಗಾಟ ಮಾಡಿರುವ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ನೀರೇಶ್ವಾಲ್ಯ ಸಮೀಪದ ಅನುಗ್ರಹ ಎಂಟರ್ಪ್ರೈಸಸ್ ಎನ್ನುವ ಗೋದಾಮಿಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ಸಂದರ್ಭ ಬಿಳಿಯ ಗೋಣಿ ಚೀಲಗಳಲ್ಲಿ ಯಾವುದೇ ಬ್ರ್ಯಾಂಡ್ ಇಲ್ಲದ ಸುಮಾರು 500 ಕ್ವಿಂಟಾಲ್ ಅಕ್ಕಿ ಪತ್ತೆಯಾಗಿದೆ. ಮಿಲ್ನಲ್ಲಿದ್ದ ವಿವಿಧ ಅಕ್ಕಿಯ ಮಾದರಿ ಸಂಗ್ರಹಿಸಿರುವ ಆಹಾರ ಇಲಾಖೆ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರೈಸ್ ಮಿಲ್ಗಳಲ್ಲಿ ಅಕ್ಕಿ ಪಾಲಿಶ್ ಮಾಡಿ ಬೇರೆ ಬೇರೆ ಬ್ರ್ಯಾಂಡ್ ಹೆಸರಿನಲ್ಲಿ ಮಾರುಕಟ್ಟೆಗೆ ಪೂರೈಸಲಾಗುತ್ತಿದೆ. ದಲ್ಲಾಳಿಗಳ ಮೂಲಕ ಅಕ್ರಮವಾಗಿ ಅಕ್ಕಿ ಖರೀದಿಸಿ ಬೇರೆ ಬ್ರ್ಯಾಂಡ್ಗಳಲ್ಲಿ ಮಾರಾಟ ಮಾಡುತ್ತಿರಬಹುದು ಎಂಬ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆಸಲಾಗಿದೆ. ಯಾವುದೇ ಬ್ರ್ಯಾಂಡ್ಗಳಿಲ್ಲದ ಅಕ್ಕಿ ದೊರೆತಿದ್ದು ಪಡಿತರ ಸಾಧ್ಯತೆ ಇದೆ. ಹಾಗಾಗಿ ದಾಳಿ ನಡೆಸಿ ವಶಕ್ಕೆ ಪಡೆದು ಅಗತ್ಯ ವಸ್ತುಗಳ ಕಾಯ್ದೆಯ ಪ್ರಕಾರ ಪ್ರಕರಣ ದಾಖಲಿಸಿದ್ದೇವೆ. ಅಕ್ಕಿಗಳ ಮಾದರಿಯನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟಗಳ ಪ್ರಾಧಿಕಾರದ ಲ್ಯಾಬ್ ಮೂಲಕ ಪರಿಶೀಲಿಸಿ ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದು ಆಹಾರ ಇಲಾಖೆ ಉಪನಿರ್ದೇಶಕಿ ಅನಿತಾ ಮದ್ಲೂರು ತಿಳಿಸಿದ್ದಾರೆ. ಇದರಲ್ಲಿ ಪಡಿತರ ಅಕ್ಕಿ ಇರುವ ಸಾಧ್ಯತೆ ಇರೋದ್ರಿಂದ ಅದನ್ನೆಲ್ಲ ಸೀಸ್ ಮಾಡಿದ್ದೇವೆ. ಅದನ್ನೊಂದು ಮಹಜರ್ ಮಾಡಿ ಸೀಸ್ ಮಾಡಿದ್ದೇವೆ. ಮತ್ತು ಇದ್ರ ಬಗ್ಗೆ ನಮ್ಮ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಪ್ರಕಾರ ಒಂದು ಕೇಸನ್ನು ಫೈಲ್ ಮಾಡ್ತಾ ಇದ್ದೇವೆ. ಹಾಗೆ ಕಂಪ್ಲೇಂಟು ಬಂದಿದ್ದು ಆ ರೀತಿಯಲ್ಲೇ. ಬಟ್ ನಮಗೆ ಈಗ ಇಮಿಡಿಯೇಟ್ಲಿ ಅದನ್ನು ಏನೂ ಗೊತ್ತಾಗಲ್ಲ. ಅಲ್ಲಿ ಅಕ್ಕಿ ಇತ್ತು, ಕೆಲವು ಪ್ಯಾಕ್ಡ್ ಇತ್ತು, ಮತ್ತು ಕೆಲವು ಜಸ್ಟ್ ಅಂದರೆ ಯಾವುದೇ ಬ್ರ್ಯಾಂಡ್ ಇಲ್ಲದೆ ಇರುವಂಥ ಪ್ಯಾಕೆಟ್ಸ್ ಇತ್ತು. ಸೊ ಅದಷ್ಟು ಮಾತ್ರ ನಮ್ಗೆ ಗೊತ್ತಾಗಿರೋದು ಆ್ಯಸ್ ಆಫ್ ನೌ. ಸೊ ಅದು ಸಾಧ್ಯತೆ ಇದೆ ಮಿಸ್ಯೂಸ್ ಆಗಿರೋದು. ಅದರಿಂದ ನಾವು ಇದನ್ನು ಸೀಸ್ ಮಾಡಿ ಅದನ್ನ ಕೇಸ್ ಹಾಕಿ ಪ್ರೊಸೀಡ್ ಮಾಡ್ತಾ ಇದ್ದೇವೆ.